ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಸರಸಿಜಾಸನ ಸತ್ಯಲೋಕದಿ ಸರಸಿಜಾಸನ ಸತ್ಯಲೋಕದಿ ಸರಸ್ವತಿಯ ಸಮ್ಮೇಳದಲ್ಲಿ ಮುದವೆರೆಸಿ ಬಾಳುತ್ತಲಿದ್ದ ಸತ್ಯದ ಸಿರಿಯ ಧರಿಸಿ ಮುದವೆರೆಸಿ ಬಾಳುತ್ತಲಿದ್ದ ಸತ್ಯದ ಸಿರಿಯ ಧರಿಸಿ ಸತ್ಯಲೋಕ ಇದು ಜಗನ್ಮಾತೆಯಾದಂತಹ ಆದಿಮಾಯೆಯ ಮೂಲಕವಾಗಿಯೇ ಪ್ರಸಾದ ರೂಪವಾಗಿ ಪಡೆದಂತಹ ಲೋಕ ಎಂಬ ಹಾಗೆ ನೆನೆದಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಮಾತ್ರವಲ್ಲ, ಸೃಷ್ಟಿಯ ಉದ್ಯೋಗವನ್ನು ಮಾಡುತ್ತಾ ಮುಂದುವರಿಯುವವ ನಾನು ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಜಿಸಿ ಆ ಜೀವಿ ಮಾಡಿದಂತಹ ಪಾಪ ಹಾಗೂ ಪುಣ್ಯವನ್ನು ತುಲನೆ ಮಾಡಿ ಅದರ ಹಣೆಯಲ್ಲಿ ಬರೆಯುವ ಕಾರಣ ನನ್ನನ್ನು ಕರಣಿಕ ಅಥವಾ ಕಾರಣಿಕ ಎಂಬ ಹಾಗೆ ಲೋಕ ಕೊಂಡಾಡುತ್ತಾ ಇದೆ. ನಾನು ತೊಡಗುವಂತಹ ಕಾರ್ಯಕ್ಕೆ ಸಹವರ್ತಿನಿಯ ಅವಶ್ಯಕತೆ ಬೇಕು ಎಂಬ ಹಾಗೆ ನಿರ್ಧರಿಸಿ ಯಜ್ಞ ಮೂಲಕವಾಗಿ ಅರಸಿಯನ್ನಾಗಿ ನಿನ್ನನ್ನು ಪಡೆದವನೇ ನಾನು ಹೌದು. ಮಾತ್ರವಲ್ಲ, ನಿನ್ನನ್ನು ವರಿಸಿದ ಸಂದರ್ಭದಲ್ಲಿ ಅದರ ಬಗ್ಗೆ ಆಕ್ಷೇಪವನ್ನು ಎತ್ತಿದವರು ಹಲವಾರು ಇದ್ದಾರೆ. ಆದರೆ ಅದಕ್ಕೆ ಸರಿಯಾದಂತಹ ಶಿಕ್ಷೆಯನ್ನು ಅವರೆಲ್ಲರೂ ಅನುಭವಿಸಿದವರೇ ಹೌದು. ಪರಮ ಪಾವನವಾದಂತಹ ಈ ಸತ್ಯಲೋಕದಲ್ಲಿ ವಿರಾಜಮಾನನಾಗಿ ಕಾಲವನ್ನು ಕಳೆಯುವ ಸಂದರ್ಭದಲ್ಲಿ ನಿನ್ನ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಏನೋ ಹೇಳಬೇಕು ಎನ್ನುವಂತಹ ತವಕದಲ್ಲಿ ಏನರಸಿ ಹೇಳಬಹುದಲ್ಲ? ಆಲಿಸಬೇಕು ಸ್ವಾಮಿ. ಪತಿಯ ದಯಾ ಸದನ ಚಿನ್ಮಯ ಮತಿಯುತ ಶಶಿವದನ ಚಿನ್ಮಯ ಮತಿಯುತ ಶಶಿವದನ
ನನ್ನ ವದನವನ್ನ ವೀಕ್ಷಿಸಿದಂತಹ ತಾವು ಶಾರದಿ ಯಾವುದೋ ಒಂದು ವಿಚಾರವನ್ನ ಹೇಳುವುದಕ್ಕೆ ಜಡಪಡಿಸುತ್ತಾ ಇದ್ದೀಯ. ಆ ವಿಚಾರ ಏನು ಎನ್ನುವ ಹಾಗೆ ಕೇಳಿದ ತಕ್ಷಣದಲ್ಲಿ ಕೆಳಗಿಳಿದು ಬಂದು ಅಭಿವಂದಿಸಿಕೊಂಡವಳು, ಸ್ವಾಮಿ ಏನು ನಾನು ಕೇಳುವುದಕ್ಕೆ ಬಂದ ವಿಚಾರ ಯಾವುದು? ಪ್ರಪಂಚದಲ್ಲಿ ಅದೆಷ್ಟೋ ರೀತಿಯ ಅಂತಹ ಸೃಷ್ಟಿಯನ್ನು ಮಾಡುವವರು. ನೀವೇ ಹೇಳಿದ ಹಾಗೆ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳು. ಆ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಂತಹ ತಾವು ಅವೆಲ್ಲವೂ ಕೂಡ ಯಾವ ರೀತಿಯಾಗಿ ಬದುಕಬೇಕು ಬಾಳಬೇಕು ಎನ್ನುವುದನ್ನ ಅವುಗಳ ಹಣೆಯಲ್ಲೇ ಬರೆಯುವವರಾಗಿದ್ದೀರ. ಆ ವಿಧಿ ಲಿಖಿತವನ್ನ ಯಾವ ಕಾರಣಕ್ಕೂ ಮನುಜನಾದವನಿಗಾಗಲಿ ಜೀವಿಗಳಿಗಾಗಲಿ ಮೀರಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಈಗ ಆ ಜೀವಿಗಳ ಬಗ್ಗೆ ನಾ ಮಾತಾಡುವುದಕ್ಕೆ ಬಂದವಳಲ್ಲ, ಮತ್ತೆ ನನ್ನ ವಿಚಾರಧಾರೆಗಳು ಯಾವುದು ಗೊತ್ತುಂಟೆ? ಅದೆಷ್ಟೋ ಕ್ಷೇತ್ರಗಳನ್ನ ಸೃಷ್ಟಿ ಮಾಡಿದವರು ತಾವು, ಲೋಕಗಳನ್ನ ಸೃಜಿಸಿದವರು ತಾವು. ಆ ಲೋಕದ ಬಗ್ಗೆ ಆಡುವುದಕ್ಕೆ ಮುಂಬಂದವಳು ನಾನೀಗ. ಹೌದಾ ಸ್ವಾಮಿ? ಇಷ್ಟೆಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದ್ದೀರಲ್ಲ, ಆ ಲೋಕಗಳಲ್ಲಿ ನಿಮಗಿಷ್ಟವಾದಂತಹ ಲೋಕ ಯಾವುದು? ಇಷ್ಟ ಆಗಬೇಕು ಅಂತಾಗಿದ್ರೆ ಅಲ್ಲಿಯ ವೈಶಿಷ್ಟ್ಯತೆ ಏನು ಎನ್ನುವುದು ಬೇಕಾಗುತ್ತದೆ. ಅಂತಹ ವೈಶಿಷ್ಟ್ಯತೆ ಏನು? ಆ ಲೋಕ ನಿಮಗೆ ಮೆಚ್ಚುಗೆ ಆಗುವುದಕ್ಕೆ ಕಾರಣ ಏನು ಎನ್ನುವಂತಹ ವಿಚಾರಗಳನ್ನ ಆಡ್ತೀರಾ? ಪ್ರಾಣೇಶ್ವರಿ ರಾಜಮುಖಿಯೇ ರಾಜರಾಜೀವ ಗಂಧಿನಿ ರಾಜೀವ ಸತಿ ಶಾರದೆ ಸತಿ ಶಾರದೆ ನಿಜ ನಿತ್ಯ ನೂತನ ಭೂಜಗವನೆ ನಾನು ನಿಜ ನಿತ್ಯ ನೂತನ ಭೂಜಗವನೆ ನಾನು ವೈಜಭವನಿ ಮೆಚ್ಚಿದೆ ಮೆಚ್ಚಿದೆ ರಾಜಮುಖಿಯೇ ರಾಜೀವ ಗಾಂಧಿ ರಾಜೀವ ಸತಿ ಶಾರದೆ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ ಅಂದ್ರೆ ಜೀವರಾಶಿಗಳ ಬಗ್ಗೆ ಕೇಳಿ ತಿಳಿಯಬೇಕು ಎನ್ನುವಂತಹ ಆಸಕ್ತಿ ನಿನಗಿಲ್ಲ, ಬದಲಾಗಿ ಲೋಕಗಳ ಬಗ್ಗೆ ತಿಳಿಯಬೇಕು ಎನ್ನುವಂತಹ ಕುತೂಹಲವಾಗಿದೆ. ಮಾತ್ರವಲ್ಲ, ನಾನು ಆರಿಸಿಕೊಂಡ ಕ್ಷೇತ್ರ ಯಾವುದು ಎಂಬ ಹಾಗೂ ನಿನಗೆ ಆಸೆ ಇದೆ ಎಂದಾದ್ರೆ ಅದನ್ನು ನೆರವೇರಿಸಬೇಕಾದ್ದು ನನ್ನ ಕರ್ತವ್ಯವೇ ಹೌದು. ಪರಮ ಪಾವನವಾದಂತಹ ಈ ಸತ್ಯಲೋಕದಲ್ಲಿ ನಾವು ಇದ್ದರೂ ಕೂಡ ಸಂತೋಷಿಗಳಾಗಿಯೇ ಕಾಲವನ್ನು ಕಳೆಯುವುದು ಹೌದು. ಆದ್ರೆ ನನಗಿಷ್ಟವಾದ ಕ್ಷೇತ್ರ ಯಾವುದು ಎಂಬ ಹಾಗೆ ನೋಡಿದ್ರೆ ಯಾವುದು? ಕರ್ತಾರನ ಕಮ್ಮಠವೆನಿಸಿದಂತಹ ಕರ್ಮಭೂಮಿ ಅಂದ್ರೆ ಭೂಲೋಕ ನಾನು ಆರಿಸಿಕೊಂಡಂತಹ ಕ್ಷೇತ್ರ. ಮಾತ್ರವಲ್ಲ, ನಿತ್ಯ ನೂತನವಾದಂತಹ ಪ್ರದೇಶವನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಪ್ರಕೃತಿ ಮಾತೆ ಹಚ್ಚ ಹಸುರಾಗಿ ಕಂಗೊಳಿಸುತ್ತಾ ಇದ್ದಾಳೆ. ಹಾಗಾಗಿ ನಾನು ಆರಿಸಿಕೊಂಡ ಕ್ಷೇತ್ರ ಭೂರಮೆ. ವಸುಂಧರೆ, ಸಂತೋಷವಾಯಿತು ಸ್ವಾಮಿ. ನನ್ನ ಒಂದು ವಿಚಾರ ಇದೆ, ಏನದು? ಪ್ರಭು ಆಲಿಸಬೇಕು. ಇನಿಯ ಸದ್ಗುಣ ಸದನ ನೀವಲ್ಲವೇ? ಇನಿಯ ಸದ್ಗುಣ ಸದನ ಆ
ವನಿದೇವ ದೂರರ ಇನಿದು ವಿಪಲೆ ದಿನ ದಿನ ವಿಕಸನದಿಯೇ ಮನವಿಟ್ಟು ಕಳುಹಿಸು ಕೆಳಗಂಡು ಬರುವೆನು ಮನವಿಟ್ಟು ಕಳುಹಿಸು ಕ್ಷಣ ಕಂಡು ಬರುವೆನು ಅನುಚರರೊಡನಾಟದಿ ಅನುಚರರ ಒಡನಾಟದಿ ಇನಿಯ ಸದ್ಗುಣ ಸದನ ಪ್ರಾಣೇಶ, ಪ್ರಾಣೇಶ್ವರಿ, ನೀವಾಡುವಂತಹ ಮಾತುಗಳನ್ನು ಕೇಳುವಂತಹ ಸಮಯದಲ್ಲಿ ಆತ್ಮಾನಂದವಾಗುವುದಕ್ಕೆ ಆರಂಭವಾಯಿತು. ಹೌದಾ? ಪ್ರಭೋ, ಆ, ತಾವು ಸೃಷ್ಟಿ ಮಾಡಿದಂತಹ ಲೋಕಗಳಲ್ಲಿ ಯಾವ ಲೋಕ ತಮಗಿಷ್ಟ ಎನ್ನುವ ಹಾಗೆ ಕೇಳಿದಂತಹ ಸಮಯದಲ್ಲಿ ಆಡಿದ ನುಡಿ ಆ, ಅವನಿ ವಸುಂಧರೆ ಆ, ಅವಳೆಂದರೆ ನನಗೆ ಬಲು ಪ್ರೀತಿ ಎನ್ನುವ ಹಾಗೆ ಆಡ್ತಾ ಇದ್ದೀರಾ. ಆ, ಯಾಕೆ ಎನ್ನುವುದಕ್ಕೆ ಉತ್ತರವನ್ನು ಕೂಡ ಕೊಟ್ಟವರು ತಾವು. ವಸುಂಧರೆ ಸದಾ ಕಾಲ ಹಚ್ಚ ಹಸುರಾಗಿ ಕಂಗೊಳಿಸುತ್ತಾಳೆ. ಆ, ಅದಲ್ಲದೆ ಇವತ್ತು ಇದ್ದ ಹಾಗೆ ನಾಳೆ ಇರುವುದಿಲ್ಲ. ಆ, ಇವತ್ತು ಇದ್ದಂತ ವಸ್ತುಗಳನ್ನು ನಾನು ನಾಳೆ ನೋಡಬೇಕು ಅಂತಾಗಿದ್ದರೆ ಆ ಜಾಗದಲ್ಲಿ ಅದಿರುವುದಿಲ್ಲ. ಆಹಾ. ಯಾಕೆ? ಆ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಮಾರ್ಪಟ್ಟಿರ್ತದೆ. ಹೀಗಿರುವಾಗ ಆ. ಅಂಥ ವಿಚಾರವನ್ನು ನನಗೂ ಕೂಡ ಕಾಣಬೇಕು. ಆ. ವಸುಂಧರೆಯ ಸೌಂದರ್ಯವನ್ನು ನನಗೆ ಕಾಣಬೇಕು ಎನ್ನುವಂತ ತವಕ ಎನ್ನುವುದು ಹೆಚ್ಚಾಗುವುದಕ್ಕೆ ಆರಂಭವಾಗಿದೆ. ಅದಕ್ಕಾಗಿ ಪ್ರಭು, ಆ. ನಾನು ಕೂಡ ಹೋಗಿ ಬರ್ತೇನೆ ಅಲ್ಲಿಗೆ. ಅಂದ್ರೆ ಅಲ್ಲಿಗೆ ಹೋಗಿ ಅಲ್ಲಿಯದಾದಂತಹ ಪರಿಸರವನ್ನು ವೀಕ್ಷಣೆ ಮಾಡಿ ಬರಬೇಕು ಎನ್ನುವ ಮನವಾಗಿದೆ ನಿನಗೆ. ಹೌದೌದೌದು. ಕೇವಲ ನೀನೊಬ್ಬಳೇ ಹೋಗುವುದಲ್ಲ. ಯಾಕೆಂದ್ರೆ ಯಾಕೆ? ಏಕಾಂಗಿಯಾಗಿ ನೀನು ಅಲ್ಲಿಗೆ ಹೋದೆ ಎಂದಾದ್ರೆ ಹಾ. ಆ ಸೊಬಗನ್ನು ಸವಿಯುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ಅದಕ್ಕಾಗಿ ಹಾ. ನಿನ್ನ ಗೆಳತಿಯನ್ನು ಕೂಡಿಕೊಂಡು ಹೋಗು. ಆದಷ್ಟು ಶೀಘ್ರವಾಗಿ ಬಾ. ಹಾ. ನಿನಗೆ ಶುಭವಾಗಲಿ. ಸಂತೋಷವಾಯಿತು. ಬಂದನಾಗ ವಾಣಿ ಬಂದನಾಗ
ಹೌದಲ್ವೇ? ಮತ್ತೆ ಅಲ್ಲಿ ಅಷ್ಟು ಸರಿ ಇದ್ದೆ ನಾನು, ಇಲ್ಲಿ ಬಂದಾಗ ಏನಾಯ್ತು ನನಗೆ? ಅದೇ ನೋಡ್ತಾ ಇದ್ದೇನೆ. ಹೌದು, ಈ ಇಂದು ಇರುವ ಹಾಗೆ ಇರ್ಲಿಲ್ಲ ನೀನು. ಇಲ್ಲ, ಮೊದಲು ಏನೊಂದು ಲವಲವಿಕೆ, ಅಮ್ಮ 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 ಎನ್ನುವ ಹಾಗೆ ಸಿರಿಯ ಸೆರಗಿಡ್ಕೊಂಡು ಓಡಾಡ್ತಾ ಇದ್ದವ. ನಾನು ಬರುವುದಿಲ್ಲ ಅಂತ ಹೇಳಿದ್ರು ನೀವು ಕೇಳುವುದಿಲ್ಲ, ಬರ್ಲೇಬೇಕು ಅಂತ ಹೇಳ್ತೀನಿ. ಬರ್ಲೇಬೇಕು, ಮತ್ತೇನು ಮಾಡು, ಒಂದು ಸುತ್ತಿಗಾದ್ರೂ ನೀನು ಬರ್ಬೇಕು ಮತ್ತೆ ಹಾಗೆ. ಹೇಗಿರುವಾಗ ನಾನು ಎಷ್ಟು ಸುತ್ತುತ್ತಾ ಇದ್ದೇನೆ, ನೀ ಸುತ್ತುವುದು ಕಾಣುವುದಿಲ್ಲ. ಒಂದು ಮೂಲೆಯಲ್ಲಿ ನಿಂತುಕೊಂಡಿದ್ದೀಯ. ಹೌದು, ಏನು ಬೇಸರವೇ? ಬೇಸರ ಅಲ್ಲ, ಮತ್ತೆ ಅಲ್ಲ, ಈ ಭೂಲೋಕದ ಸವಿಯನ್ನು ಸವಿಯಬೇಕಾದದ್ದು ನೀವಲ್ಲವೇ? ಹಾಗಾಗಿ ನಾನು ಸುಮ್ಮನೆ ನಿಂತದ್ದು. ಹಾಗೆ ಸಖಿ, ಏನು ನೋಡಂತೆ, ಏನು ವನದೇವಿಯು ತನ್ನ ಇನಿಯನ ಆಗಮನ ಬಯಸಿ ಪಸಿರುಡುಗೆಯ ಉಟ್ಟು ಪೊಂದಡವೆಗಳ ತೊಟ್ಟು ನವಕುಸುಮಗಳ ಮಹತ್ತೆಯಂ ಪಿಡಿದು ನಸುಗೆಂಪಿನ ಬಣೆಗೆ ಬೊಟ್ಟಿಟ್ಟು ಬಿಳಿ ತರಳ ಪರಿಮಳಂಗಳ ಪೂಸಿ ಕಾಣಿಕೆಯ ಕೊಡಲೆಂದು ಪಣ್ಗಳ ಗೊಂಚಲಂ ಕೈಯಲ್ಲಿ ಪಿಡಿದಿರ್ಪಳೋ. ಅಲ್ಲಿ ನೋಡಿ ಅಂತೆ, ಎಲೆ ಲತೆಗಳ ಲಾವಣ್ಯದ ಲಹರಿ, ಮಾವುಗಳ ಮಂಗಳದ ಮಡುವು, ಕೋಗಿಲೆಗಳ ಕೊರಳ ಪುಣ್ಯಂ, ನವಿಲುಗಳ ನವನಾಟ್ಯ ರಂಗಂ, ಗಿಳಿವಿಂಡುಗಳ ಸವಿಯ ಸಾಮ್ರಾಜ್ಯಂ. ಹೂವ ಬಿಟ್ಟಿವೆ, ಹೂವ ನುಟ್ಟಿವೆ, ಹೂವ ತೊಟ್ಟಿವೆ ಮರಗಳು, ಚೈತ್ರ ಯಾತ್ರೆಗೆ ಬಂದು ನಿಂತಿವೆ 100 ಚೆಲುವಿನ ರತಿಗಳು, ಕಾಮರತಿಯರು ಬಂದು ಹಾಡುವ ರಾಸಾಲೀಲ ಪಥಗಳು, ಸೃಷ್ಟಿ ಕಾರ್ಯಕ್ಕೆ ಬ್ರಹ್ಮ ಬರೆದಿಹ ಮಧುಪವಾಡದ ಕಥೆಗಳು, ಪವನನ ಭವನ ವಸಂತನ ವಿಹಾರ ಕ್ಷೇತ್ರದಂತೆ ಈ ಭೂಲೋಕದ ಸೊಬಗು. ನೀನು ಹೊಗಳುವುದು ನೋಡಿದ್ರೆ ನನಗಿಂತ ಹೆಚ್ಚು ಆಸಕ್ತಿ ಒಳಗೊಂಡಿದ್ದು ನಿನಗೆ ಎನ್ನುವುದು ಕಾಣ್ತಾ ಉಂಟು ನನಗೆ. ಅದನ್ನ ಬಿಡೋಣವೇ, ಅದು ಅಲ್ಲಿ ನೋಡಂತೆ ಏನು ವಸಂತ ಋತುವಿನ ಆಗಮನವಾಗುತ್ತಾ ಇದೆ. ಮಾವಿನ ಮರವೆಲ್ಲವೂ ಕೂಡ ಚಿಗುರೊಡೆಯುವುದಕ್ಕೆ ಆರಂಭವಾಗಿದೆ. ಚಿಗುರನ್ನ ಸವಿದಂತಹ ಕೋಗಿಲೆಯು ಕುಹು ಕುಹು ನಿನಾದದ ಮುಖೇನವಾಗಿ ಸಂಗೀತವನ್ನ ಹಾಡ್ತಾ ಉಂಟು. ಅದಲ್ಲದೆ ಆ ಮಾಮರದ ಮೇಲೆ ಕೊಂಬೆಯ ಮೇಲೆ ಕುಳಿತಂತಹ 2 ಗಿಣಿಮಣಿಗಳು, ಆಹಾ, ಅವುಗಳು ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದಾವೆ, ಅವುಗಳ ಕ್ರೀಡೆಯಲ್ಲಿ ತೊಡಗಿಕೊಂಡಿದ್ದಾವೆ. ಅದಲ್ಲದೆ ಆ ನದಿಯ ದಡದ ದಡೆಯ ಮೇಲೆ ನೋಡಂತೆ, ಆಹಾ ಆಹಾ ಆಹಾ,
ಜಿಂಕೆಯ ಮರಿಗಳು ಜಂಗನ ಜಗೀತಾ ಓಡ್ತಾ ಉಂಟು. ಆ ನದಿಯಲ್ಲಿ ಹಂಸಗಳು, ಬಾತುಕೋಳಿ ಹೇಗೆ ಹೋಗ್ತಾ ಉಂಟು ಎನ್ನುವ ನೀವೀಗ ವನವರ್ಣನೆ ಮಾಡಿದ್ರಲ್ಲಿ ಜಲಕಿಳಿ ಆಡುದು ಯಾರು? ಸಮಯ ಆಗ್ತದೆ, ಅದಕ್ಕೆ ಹೋದಲ್ವೇ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ.